ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ನವದುರ್ಗಾ ಮಂಟಪ ಮತ್ತು ನವಶಿಲಾ ಕಿಂಡಿ ಸಂಗ್ರಹಣಾ ಕಚೇರಿಯನ್ನ ಕಾಪು ಶಾಸಕ ಲಲಾಜಿ ಆರ್ ಮೆಂಡನ್, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಜಂಟಿಯಾಗಿ ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸಿದರು. ಹೊಸ ಮಾರಿಗುಡಿ ದೇವಸ್ಥಾನದ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿಕಲ್ಯ ಧಾರ್ಮಿಕ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸಿದ್ರು. ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ನಾವೆಲ್ಲರೂ ಜೊತೆಗೂಡಿ ಮಾರಿಯಮ್ಮ ದೇವಿಯ ಭವ್ಯಾಲಯವನ್ನ ನಿರ್ಮಿಸೋಣ. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯದ ಮೂಲಕವಾಗಿ ಧಾರ್ಮಿಕ, ಸಾಮಾಜಿಕ, ಐತಿಹಾಸಿಕ ಮತ್ತು ಧಾರ್ಮಿಕ ಸಾಮರಸ್ಯದಲ್ಲೂ ಐತಿಹ್ಯ ಮೆರೆಯುವ ಕ್ಷೇತ್ರವಾಗಿ ಮೂಡಿಬರುತ್ತಿರುವುದು ಶ್ಲಾಘನೀಯ. ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೆ ಸರ್ಕಾರದ ದೇಣಿಗೆಯನ್ನು ತರುವಲ್ಲಿಯೂ ವಿಶೇಷ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಈ ಸಂದರ್ಭ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಶೆಟ್ಟಿ, ಗುರ್ಮೆ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ, ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಮೇಶ್ ಹೆಗಡೆ ಕಲ್ಯ, ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಅವಳ ಬೊಕ್ಕ ದಾದ ಮಲ್ಪೋಲಿ ಇದೆ ನಿಜವಾದ ಇದ ಮುಟ್ಟ ಬೈದಿನ ನಂಗೆ ಒಂದು ಕಮ್ಮಿ ಶಿಲಾಸೇವೆ ಕಮ್ಮಿ. ಈ ವೇದಿಕೆಯ ಮುಖಾಂತರ ನಮ್ಮ ಮಾತೆರೆಗಳ ನಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಅಂಚನೆ ನಮ್ಮ ಪ್ರಧಾನ ಸಂಚಾಲಕರ ಆರ್ಥಿಕ ಸಮಿತಿಯ ಮಾತೆರೆಗಳ ಎನ್ನ ನಿವೇದನೆ ಐತೆ. ನಮ್ಮ ಟಾರ್ಗೆಟ್ ಐತೆ 1,00,000 1,00,000 ಸ್ವಲ್ಪತ್ತೊರ್ಪ ಶಿಲಾ ಸೇವೆ ಬರೋಡು ಇಲ್ಲ. ಇದು ಹಿಡ್ದು ಕಾರ್ಯಪ್ರವೃತ್ತರ ಅವಳು ಯಾನಂತೂ ಖಂಡಿತ ಯಾನ್ ಪಂಪನಿಗಳ್ಳ ಎಂಕ್ ನನ್ನ ವಿರಮಿಸರಿಗೆ ಅಮ್ಮನ ಸಂಪೂರ್ಣ ಜೀರ್ಣೋದ್ಧಾರ ಅವನುಂಟ ಯಾನ್ ವಿರಮಿಸೋಜಿಕೊಂಡು ನಿಗಲೆಲ್ಲ ಬಿಡ್ಪೂಜಿ ಮಾತಾರೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದು ಮಾತಾಡ್ದಕ್ಕೆ ತುಂಬ ಎಲ್ಲ ಇವತ್ತು ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಹಾಕಿ ಇವತ್ತು ದೇವಸ್ಥಾನದ ಅಭಿವೃದ್ಧಿಯನ್ನು ಅತ್ಯಂತ ಸುಲಭವಾಗಿ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಭಕ್ತಾಭಿಮಾನಿ ಕೂಡ ಇಲ್ಲಿ ಬರಬೇಕಾಗಿದ್ರೆ ಈ ದೇವಸ್ಥಾನ ನನ್ನದು ಅನ್ನುವಂಥ ರೀತಿಯ ಕಲ್ಪನೆ ಬರುವಂಥ ರೀತಿಯಲ್ಲಿ ಶಿಲೆಯನ್ನು ದಾನ ಮಾಡೋದ್ರ ಮುಖಾಂತರ, ಶಿಲಾ ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ದೇವಸ್ಥಾನವನ್ನು ರೂಪಿಸಬೇಕು ಅನ್ನುವಂಥ ರೀತಿಯಲ್ಲಿ
ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಶಿಲಾ ಸೇವಾ ಕೌಂಟರ್ಗಳನ್ನು ಕೂಡ ಉದ್ಘಾಟಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿ ಒಂಜೆ ಕ್ವಿಂಟಲ್ ಒಂಜಿ ಇವನಿಂದ ಪಿದೇಪುರ್ಲ ಇಡೆ ಬರ್ರೆ ಅಪ್ಪುಜಿ ಅಗಲು ಫಾರಿನ್ ಹಿಡ್ದಾಡು ಬಾಂಬೆ ಹಿಡ್ದಾಡು ಇಂಡಿಯಾದ ಕೋಡ್ ಹಿಡ್ದಾಡ್ಲಿ ಎಲ್ಲ ಪೇಮೆಂಟ್ ಮಲ್ಪಡ ಇಮಿಡಿಯೇಟ್ ಆಗಲೇ ಪೇಮೆಂಟ್ ಆಗಿ ಕೂಡಲೇ ಅವ್ರಿಗೆ ರೆಸಿಪ್ಟ್ ಆಗಲಿಕ್ಕೆ ಆಗಲ್ಲ ಮೊಬೈಲ್ ಬರ್ಲಿಕ್ಕೆ ಅಂದ್ರೆ ಸಿಸ್ಟಮ್ ಬರೋ ಡೆವಲಪ್ ಅಂತಂದಿಲ್ಲ ಅಂಚದ ಐಟೊಂಜಿ ರಡ್ಡು ಗ್ರೂಪ್ ಇತ್ತು ಆಲ್ರೆಡಿ ಸಾಫ್ಟ್ವೇರ್ ಈಗ ಅದರ ಬಾಂಬೆ ಕೆಲಸ ಮಾಡ್ತಂದಿಲ್ಲ ಅಂಚದ ಎಂಗುಲೆಲ್ಲೂ ಆ ಒಂದು ದೇವಿನ ಆಶೀರ್ವಾದಗಳು ಒಂದು ಪೂರ ಕೆಲಸ ನಮ್ಮದು ಸಕ್ಸಸ್ ಆವು. ನಾವು ಪನಂದುಲ್ಲ ನವಗ್ರಹ ನವದುರ್ಗೆ ನವರತ್ನ ಇಂಚಿನ ಒಂಜಿ ಕಲ್ಪನೆ ಇಂಚಿನ ಒಂಜಿ ಪುಣ್ಯ ಸೇವೆಯನ್ನು ಮಾಡ್ತಾರೆ ತುಂಬ ಇದೆ ಮಾತಾ ಸಮಾಜದ ಕಟ್ಟಕಡೆದ ಜನಪರಿಗೆ ಮುಂದೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ. ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಂದಿದೆ ಅಂಚ ನಮ್ಮ ಯೋಚನೆ ಬೊಕ್ಕ ದೇವರನ್ನ ಆಶೀರ್ವಾದ ಅನುಗ್ರಹ ನಮ್ಮ ಭಾರಿ ಉದಾಹರಣೆ ಪಂಡೆ ಒಂಜಿಸಿದ ಕೊರನೇ ಇಲ್ಲ ಒಂದು ಪುಣ್ಯಾತ್ಮೇನೆ ಆಗಲ್ಲ ಬೇಕಾದ ಕಾಸು ಬಂಗಾರದ ಕಾಸನ್ನು ಕಂಡು ಕೊಡ್ತೇವೆ.